ವಿರಾಮದ ನಂತರ ಮತ್ತೊಮ್ಮೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಒಂದಂತೂ ಪನ್ನೀರ್ ಇಲ್ಲದೆ ರಸಗುಲ್ಲ ತಯಾರಾಗಿದೆ. ಸೊ ಇನ್ನೊಂದು ಯಾವ ಡಿಶ್ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ರೆಸಿಪಿ? ಸಾಬುದಾನದಿಂದ? ಈಗ ಸಾಬುದಾನ ಅಲ್ಲ, ಸೋಯಾಬೀನ್ ಸಾಬುದಾನದಿಂದ ಆಯ್ತು. ಇದು ಸೋಯಾಬೀನಿದು ಸ್ವಲ್ಪ ಲೈಟ್ ಚಿಲ್ಲಿ ಮಾಡಬೇಕು. ಚಿಲ್ಲಿ ಸೋಯಾಬೀನ್ ಚಿಲ್ಲಿ, ಖಾಲಿ ಸೋಯಾಬೀನ್ ಹಾಕಿ ಚಿಲ್ಲಿ ಮಾಡಿ. ಸೋಯಾಬೀನ್ ಚಿಲ್ಲಿ. ಸೊ ಯೂಶ್ವಲಿ ನಾವು ಈ ಚಿಲ್ಲಿ ಮಂಚೂರಿ ಎಲ್ಲ ಆ ಥರ ಇಲ್ಲ. ಇದು ಸಿಂಪಲ್ ಅಲ್ಲಿ ಫುಲ್ ಮಕ್ಕಳು ತಿನ್ನಕ್ಕಿಲ್ಲ, ಏನು ಅದರಲ್ಲಿ ಎಂತ ಹಾಕ್ಲಿಕ್ಕಿಲ್ಲ, ನಾರ್ಮಲ್ ಸಿಂಪಲ್ ಅಲ್ಲಿ ಮಾಡಬೇಕು ಮ್ಯಾಮ್. ಸ್ಟಾರ್ಟ್ ಮಾಡುವ. ಹೇಗೆ? ಒಂದೇ ಕಡಾ ತರಬೇಕು. ಫಸ್ಟ್ ಸೋಯಾಬೀನ್ ಫ್ರೈ ಮಾಡುವ. ಗ್ಯಾಸ್ ಆನ್ ಮಾಡ್ದಾ? ಆಯಿಲ್ ಹಾಕ್ಲಿಕ್ಕೆ? ಹಾಂ, ಸ್ವಲ್ಪ ಆಯಿಲ್ ಹಾಕಿ. ಇದು ಸೋಯಾಬೀನಿಗೆ ಫಸ್ಟ್ ಸ್ವಲ್ಪ ಫ್ರೈ ಮಾಡಬೇಕು ನಾನು. ಇದು ನೆನೆಸಿಟ್ಟಿದ್ದೀರಾ? ಹಾಂ, ಇದು ಸ್ವಲ್ಪ ಬಿಸಿ ನೀರಿಲ್ಲ ಅಥವಾ ಥಂಡಿ ನೀರಲ್ಲಿ ಇಡಬೇಕು ಮ್ಯಾಮ್. ಹಾಗೆ ಏನಿಲ್ಲ, ಸ್ವಲ್ಪ ಟೈಮ್, ಅರ್ಧ ಗಂಟೆ ಮೊದಲು ನೀರಲ್ಲಿ ಇಟ್ಟು ಮತ್ತೆ ತೆಗೆದು ಬಾಯ್ಲ್ ಏನು ಮಾಡಿಲ್ಲ, ಖಾಲಿ ನೆನೆಸಿಟ್ಟು ತಂದಿದ್ದು. ಅದಕ್ಕೆ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿ ಮತ್ತೆ ತೆಗೆದು ಮತ್ತೆ ಮಸಾಲ ಮಾಡಿ ಪುನಃ ಇದರಲ್ಲಿ ಹಾಕಬೇಕು. ಆ ಥರ ಮಾಡಬೇಕು. ಇದು ಸ್ವಲ್ಪ ಆಯಿಲ್ ಬಿಸಿ ಆಗಬೇಕು. ಇದರಲ್ಲಿ ಸ್ವಲ್ಪ ಫಾಸ್ಟ್ ಹಳದಿ ಹಾಕುವ. ಯಾಕೆ ಇದು ಬ್ರೌನ್ ಬರಲಿಕ್ಕೆ ಮ್ಯಾಮ್. ಹಾಗೆ ಸೋಯಾಬೀನ್ ಉಂಟಲ್ಲ, ಚೂರು ಬ್ರೌನ್ ಬರಬೇಕು. ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂತ ಹೇಳಿ ಫ್ರೈ ಮಾಡೋದಾ? ಹಾಂ, ಸ್ವಲ್ಪ ಚೂರು ಫ್ರೈ ಮಾಡಬೇಕು. ಇದರಲ್ಲಿ ಸಹ ಮ್ಯಾಮ್ ಸ್ವಲ್ಪ ಸ್ಮೆಲ್ ಸಹ ಹೋಗಬೇಕು. ಯಾಕೆ ಎಷ್ಟು ತುಂಬ ಬಾಯ್ಲ್ ಮಾಡಲಿಕ್ಕಿಲ್ಲ, ಅದಕ್ಕೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಮ್ಯಾಮ್. ಸ್ವಲ್ಪ ಉಪ್ಪು. ಇದು ಹೇಗೆ ಸೈಡ್ ಡಿಶ್ ಥರ ನೀವು ತಿನ್ನುವಂಥದ್ದು ಅಥವಾ ಏನು ಸ್ಟಾರ್ಟರ್ಸ್? ಇಲ್ಲ, ಇದು ಸೈಡ್ ಡಿಶಲ್ಲಿ, ಇಲ್ಲ ನೀವು ಸಾಯಂಕಾಲ ಟೈಮ್ ಸ್ಟ್ರೀಟ್ ಫುಡ್ ಥರ ಸ್ವಲ್ಪ ಹಾಗೆ ತಿನ್ಬೇಕು ಮ್ಯಾಮ್. ಓಕೆ. ಈವ್ನಿಂಗ್ ಟೈಮಲ್ಲಿ ಚಾಯ್ಗೆ, ಚಾಯಲ್ಲಿ ಸಹ ತಿನ್ನಬೇಕು. ಈಗ ಚಳಿಗಾಲಕ್ಕೆ ಬೆಸ್ಟ್ ಇದು ಅಲ್ವಾ? ಬೆಸ್ಟ್. ಇದು ನಾನ್ ವೆಜ್ ಥರ ಸ್ವಲ್ಪ ಬರ್ತಾರಲ್ಲ, ತಿನ್ನೋಂಗೆಲ್ಲ ಸರಿ ಆಗ್ತದೆ ಮ್ಯಾಮ್. ಎಲ್ಲ ನಾನ್ ವೆಜ್ ಇಲ್ಲ ಇವತ್ತು ಇದು ಸೋಯಾಬೀನ್ ಮಾಡಬೇಕು. ಇವತ್ತು ನಾನು ಫುಲ್ ವೆಜ್ ಇರುತ್ತೆ, ಅವಾಗ ತಿನ್ಬೇಕು ಅಂತ ಕ್ರೇವಿಂಗ್ ಏನಾದರೂ ಆದ್ರೆ ಇದು ಊಟ ಸೇರಲ್ಲ ಅಂದ್ರೆ ಈ ಥರ ಮಾಡಬೇಕು ಮ್ಯಾಮ್. ಇದು ತುಂಬ ಫ್ರೈ ಮಾಡಲಿಕ್ಕಿಲ್ಲ ಮ್ಯಾಮ್, ಸ್ವಲ್ಪ ಮತ್ತೆ ಫ್ರೈ ಮಾಡಿ ಇದು ಫಸ್ಟ್ ತೆಗೆಯುವ. ಹಾಂ, ಸ್ವಲ್ಪ ಕಡಿಮೆ ಮಾಡಬೇಕು. ಸಿಮ್ಮನಿಲ್ಲ. ಈಗ ಇದು ಮಸಾಲಕ್ಕೆ ಅದು ಆಯಿಲಲ್ಲಿ ಆಗ್ತದೆ. ಆಯಿಲ್ ಇದರಲ್ಲಿ ಸ್ವಲ್ಪ ಜೀರಿಗೆ, ಮತ್ತು ನೀರುಳ್ಳಿ, ಮತ್ತು ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಸಣ್ಣ ಚಿಕ್ಕ ಪೀಸ್ ಮಾಡಿ ತಗೊಂಡಿದ್ದು, ಅದು ಸಹ ಹಾಕೋಣ. ಇದರಲ್ಲಿ ಸ್ವಲ್ಪ ಹಳದಿ ಹಾಕಬೇಕು. ನಾನು ಅದರಲ್ಲಿ ಸ್ವಲ್ಪ ಹಳದಿ ಹಾಕಿದ್ದು, ಅದಕ್ಕೆ ಇದರಲ್ಲಿ ಸ್ವಲ್ಪ ಹಾಕಬೇಕು. ಮತ್ತು ಇದು ಸ್ವಲ್ಪ ಸರೋಜಾ ಅವರೇ, ನಿಮ್ಮ ಹತ್ರ ಕೇಳಬೇಕಿತ್ತು, ನೀವು ಕನ್ನಡ ಯಾರಿಂದ ಕಲ್ತಿದ್ದೀರಿ? ನಾನು ಕನ್ನಡ ಇಲ್ಲಿ ಮ್ಯಾಮ್, ಇಲ್ಲಿ ಬಂದು ಮಾತಾಡಿದ್ದು ಸ್ವಲ್ಪ ಜನ ಒಟ್ಟಿಗೆ. ನಮ್ಮ ಲ್ಯಾಂಗ್ವೇಜ್ ಸಹ ಇಲ್ಲಿ ಬರುವುದಿಲ್ಲ, ಮತ್ತು ನಮಗೆ ಹಿಂದಿ ಸಹ ಎಷ್ಟು ಬರುವುದಿಲ್ಲ. ಮತ್ತು ನಾನು ಸೈಡ್ ಮೊನ್ನೆ ಅವರು ನೆಬರ್ ಒಟ್ಟಿಗೆ ಹೀಗೆ ಮಾತಾಡಬೇಕು, ಸ್ವಲ್ಪ ಅಕ್ಸೆಪ್ಟ್ ಮಾಡಿ ಫಸ್ಟ್ ಮಾತಾಡಿದ್ದು. ಮತ್ತೆ ಮಾತಾಡುವಾಗ ಟೈಮಲ್ಲಿ ಸ್ವಲ್ಪ ನಮಗೆ ಈಗ ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ನೀವು ಇದು ನೀರುಳ್ಳಿ ಬೆಳ್ಳುಳ್ಳಿ ಅದು ಹೇಳ್ತೀರಲ್ವಾ? ಅದೆಲ್ಲ ಈ ಪ್ರಾಯದವರು ಈರುಳ್ಳಿ ಹೇಳೋದಿಲ್ಲ, ತುಳುವಲ್ಲಿ ನೀರುಳ್ಳಿ ಅಂತ ಹೇಳುದು. ಅದು ತುಳುವಲ್ಲಿ ಬರುತ್ತೆ. ನೀವು ಬೆಳ್ಳುಳ್ಳಿ ಹೇಳುವ ರೀತಿ ಅದು ಇಲ್ಲಿ ತುಳುವಲ್ಲಿ ಆಕ್ಚುಲಿ ಬೆಳ್ಳುಳ್ಳಿ. ಅದಕ್ಕೆ ನಾನು ಕೇಳಿದ್ದು ಯಾರ ಹತ್ರ ಕಲ್ತಿದ್ದು ನೀವು? ಅದು ನಮ್ಮ ಸೈಟಲ್ಲಿ ಯಾರು ಇದ್ದಾರೆ ತುಳು ಕನ್ನಡ ಜನ ಇದ್ದಾರೆ, ನಾನು ಅವರೊಟ್ಟಿಗೆ ಮಾತಾಡಿ ಒಂದೇ ಅಬ್ಸರ್ವ್ ಮಾಡ್ತೇನೆ, ಇದು ಆನಿಯನ್ಗೆ ಎಂತ ಹೇಳ್ತಾರೆ ಈರುಳ್ಳಿ. ಅದಕ್ಕೆ ಮ್ಯಾಮ್ ಇದರಲ್ಲಿ ಪುನಃ ಟೊಮಾಟೊ ಹಾಕುವ. ಅದೊಂಥರ ಕೇಳೋದಕ್ಕೆ ಖುಷಿ ಆಗುತ್ತೆ ಅಲ್ಲ? ನೀವು ಈರುಳ್ಳಿ ಬದಲು ನೀರುಳ್ಳಿ ಹೇಳ್ತೀರಿ. ನೀರುಳ್ಳಿ ಬೆಳ್ಳುಳ್ಳಿ ಕೇಳೋದಕ್ಕೆ ತುಂಬ ಚೆನ್ನಾಗಿ ಅನ್ಸುತ್ತೆ.
ಅದು ನಾನು ಮೊದಲು ಎನಿಸಿದ್ದು ಇಲ್ಲಿ ಹೇಗೆ ಮಾತಾಡಬೇಕು, ಇಲ್ಲಿ ಕನ್ನಡ ಸಹ ನಮಗೆ ಬರುವುದಿಲ್ಲ, ಕನ್ಫ್ಯೂಸ್ ಆಯಿತು ತುಂಬ. ಮತ್ತು ಒಂದೊಂದು ಸತಿ ನಾನು ಕೂಗ್ತೇನೆ, ಜನ ಒಟ್ಟಿಗೆ ಮಾತಾಡಲಿಕ್ಕೆ ಆಗೋದಿಲ್ಲ, ಅವರ ಸೈಡ್ ಮಾತಾಡಲಿಕ್ಕೆ ಆಗೋದು, ನಮಗೆ ಸಹ ಎಂತ ಮಾತಾಡಲಿಕ್ಕೆ ಬರುವುದಿಲ್ಲ. ಮತ್ತು ಒಂದೊಂದು ಸತಿ ಅಂತ ಎನ್ನಿಸ್ತೇನೆ, ಜನ ಬರ್ತಾರೆ ಇದ್ದು, ನಾನು ಜಸ್ಟ್ ಹೇಳ್ತೇನೆ ಇದು ಎಂತ ಅವ್ರು ಹೇಳಬೇಕಾದ ಟೈಮ್ ನಮಗೆ ಗೊತ್ತಾಗ್ತದೆ, ಹಾಂ ಇದು ಅದು. ಈಗ ಮ್ಯಾಮ್ ಸ್ವಲ್ಪ ಅಡ್ಜಸ್ಟ್ ಆಯಿತು ಮ್ಯಾಮ್ ಮಾತಾಡಿ. ಚೆನ್ನಾಗಿ ಮಾತಾಡ್ತೀರಿ, ಹೇಳಬೇಕು ಅಂತ ಹೇಳಿದ್ರೆ ಒಳ್ಳೆ ರೀತಿಯಲ್ಲೇ ಮಾತಾಡ್ತೀರಿ. ಮತ್ತು ನಾನು ಮೊದಲು ನಾನು ಅದು ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ನಮಗೆ. ನೀವು ಯಾರಿಗೆ ಹೇಳಬೇಕು, ನೀವು ಯಾರಿಗೆ ಹೇಳಬೇಕು, ನೀವು ನಾನು, ಅದಕ್ಕೆ ನಾನು ದೊಡ್ಡ ಜನಗೆ ಸಹ ನೀನು ಹೇಳ್ತೇನೆ. ಮತ್ತು ಒಂದು ರಿಕ್ಷಾ ಡ್ರೈವರ್ ನಮಗೆ ಹೇಳಿದ್ದು, ನೀವು ಈ ಥರ ಮಾತಾಡಬೇಡ, ನೀವು ಮೀನ್ಸಿ ಬೇರೆ, ನಾನು ಮೀನ್ಸಿ ಬೇರೆ. ಅದಕ್ಕೆ ನನಗೆ ಆಯಿತು, ನಮಗೆ ರಾಂಗ್ ಆಗ್ತದೆ, ನೀವು ಹೇಳಿ, ನಮಗೆ ಆ್ಯಕ್ಚುಲಿ ಭಾಷೆ ಬರೋದಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿ. ನಮಗೆ ಸಹ ನಮ್ಮ ಭಾಷೆ ಸಂತೋಷ ಆಗೋದು ನೋಡಿ. ಈಗ ಹೆಚ್ಚಿನವರು ಗಲಾಟೆ ಮಾಡ್ತಾರೆ ಅಂದ್ರೆ ಕನ್ನಡ ಮಾತಾಡಿ ಈ ತರ. ಅಂದ್ರೆ ನಾವು ಯಾವ ಪ್ಲೇಸಿಗೆ ಹೋಗ್ತೀವಿ ಆ ಪ್ಲೇಸ್ ಅದು ಹೊಂದ್ಕೊಂಡು ಸ್ವಲ್ಪ ಆದ್ರೂ ಮಾತಾಡಬೇಕು, ಅಷ್ಟೇ ಸಂತೋಷ. ಹೌದು. ಸೊ ನೀವು ನಿಮ್ಮ ಪ್ರಯತ್ನವೂ ಸಹ ಬೇಕು, ನಮ್ಮ ಪ್ರಯತ್ನ ಸಹ ಬೇಕು. ಸೊ ಆವಾಗ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರುವಾಗ ಅಷ್ಟರಲ್ಲೇ ಖುಷಿ ಆಗೋದು. ಮತ್ತೆ ಈಗ ಸಹ ನೋಡಿ, ಗಲಾಟೆ ಎಲ್ಲ ಇರೋದೇ ಇಲ್ಲ. ಈಗ ನಮಗೆ ಜನ ಹಿಂದಿಯಲ್ಲಿ ನಮಗೆ ಮಾತಾಡ್ತಾರೆ, ಆಕ್ಚುಲಿ ನಮ್ಮ ಲ್ಯಾಂಗ್ವೇಜ್ ಹಿಂದಿ ಇಲ್ಲ, ನಮ್ಮ ಲ್ಯಾಂಗ್ವೇಜ್ ಒಡಿಯಾ. ಮತ್ತೆ ನಾನು ಹೇಳ್ತೇನೆ, ನೀವು ಕನ್ನಡದಲ್ಲಿ ಮಾತಾಡಿ, ಯಾಕೆ ನಮಗೆ ಇಂಪ್ರೂವ್ ಆಗಬೇಕು, ನಮಗೆ ಹಿಂದಿ ಬೇಡ. ಈಗ ನಾನು 20 years ಮೊದಲು ಬಂದಿದ್ದು, ಯಾರು ಸಹ ಹಿಂದಿ ಸಹ ಮಾತಾಡೋದು, ಈಗ ಎಲ್ಲ ಜನ ಹಿಂದಿ ಟ್ರೈ ಮಾಡಿ ಮಾತಾಡ್ತಾರೆ ಮ್ಯಾಮ್. ಅದಕ್ಕೆ ನಮಗೆ ಸಹ ಖುಷಿ ಆಗ್ತದೆ. ಯಾವಾಗ್ಲೂ ಗಿವ್ ಅಂಡ್ ಟೇಕ್ ಅಲ್ವಾ. ಸೊ ನೀವು ನಿಮ್ಮ ಭಾಷೆ ಕಲೀರಿ, ನಮಗೆ ನೀವು ನಮ್ಮ ಭಾಷೆ ಕಲೀರಿ, ನಮಗೆ ನಿಮ್ಮ ಭಾಷೆಯನ್ನ ಕಲಿಸಿರಿ ಅಷ್ಟೇ. ಹೌದೌದು. ನಾನು ಈಗ ನೀವು ಹೇಗೆ ಅಡಿಗೆಯನ್ನ ಹೇಳ್ಕೊಡ್ತಾ ಇದ್ದೀರಿ ಆ ರೀತಿ ನಾನು ಅದು ನಮ್ಮ ಭಾಷೆ ಮತ್ತು ನಿಮ್ಮ ಇಲ್ಲಿ ಕನ್ನಡದು ಕಂಪೇರ್ ಮಾಡ್ತೀನಿ, ಯಾವುದು ಲ್ಯಾಂಗ್ವೇಜ್ ಸ್ವಲ್ಪ ಕರೆಕ್ಟ್ ಆಗಿದೆ. ನಮಗೆ ಮೀನ್ಸಿ ಸಂಸ್ಕೃತಿಯಲ್ಲಿ ಮೀನು ಹೇಳ್ತಾರೆ, ನಮ್ಮ ಭಾಷೆಯಲ್ಲಿ ಮಾಚೋ ಹೇಳ್ತಾರೆ, ಮೀನಿಗೆ ಮಾಚೋ. ಹಾಗೆ ನಾನು ಸಂಸ್ಕೃತಿ ಯೂಸ್ ಮಾಡಿ, ಹಾಂ ಇದು ಸಂಸ್ಕೃತದ ಲ್ಯಾಂಗ್ವೇಜ್ ಮೀನು, ಹೀಗೆ ಮ್ಯಾಮ್. ಸೊ ಇದು ಪೂರ್ತಿ ಬೇಯಬೇಕಾ ಹೇಗೆ? ಈಗ ಸ್ವಲ್ಪ ಮೆಲ್ಟ್ ಆಗಬೇಕು ಮ್ಯಾಮ್. ಅದರಲ್ಲಿ ಮಸಾಲ ಈಗ ಸ್ವಲ್ಪ ಹಾಕು. ಇದಕ್ಕೆ ಚಿಲ್ಲಿ ಮಸಾಲ. ಚಿಲ್ಲಿ ಮಸಾಲ ಎಷ್ಟು ಸ್ವಲ್ಪ ನಿಮ್ಮ ರುಚಿ ಲೆಕ್ಕಲ್ಲಿ ನೀವು ಎಷ್ಟು ತಿನ್ನಬೇಕು ಅಷ್ಟು. ಮತ್ತು ಇದು ಗ್ರೀನ್ ಚಿಲ್ಲಿ ಸಹ, ಗ್ರೀನ್ ಸಹ ಸ್ವಲ್ಪ ಕಟ್ ಮಾಡಿ ನಾನು ಹಾಕಿದ್ದೆ. ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಬೇಕು ಮ್ಯಾಮ್. ಓಕೆ. ಸೊ ಚಿಕನ್ ಮಸಾಲ ಆಗುತ್ತಾ? ಹಾಂ ಆಗತ್ತೆ ಮ್ಯಾಮ್, ಸ್ವಲ್ಪ. ಸೊ ನಾನಾವರ ಚಿಕನ್ ಮಸಾಲ, ನೀವು ಗರಂ ಮಸಾಲ ಬೇಕು ಅಂತಿಲ್ಲ, ನಿಮಗೆ ಚಿಲ್ಲಿ ಪೌಡರ್ ಬೇರೆ ಎಲ್ಲ ಗರಂ ಮಸಾಲ ಎಲ್ಲ ಇದರಲ್ಲೇ ಇದೆ. ಸೊ ನೀವು ಸಾಂಬಾರ್ಗೂ ಹಾಕೊಳ್ಬೋದು, ಇದಕ್ಕೂ ಸಾಕ ಹೇಗೆ ನೋಡಿ ನಾನು ಹಾಕ್ತಾನೆ ಇದ್ದೀನಿ. ಹೌದಾ? ಸಾಕಾ? ಹಾಂ ಸಾಕು ಮ್ಯಾಮ್, ಸಾಕು. ಇದಕ್ಕೆ ಸ್ವಲ್ಪ ಮ್ಯಾಮ್ ಇದು ಹಾಕಬೇಕು, ನೀರು. ಸಾಕಾ? ಅದು ಸ್ವಲ್ಪ, ಹಾಂ ಅಷ್ಟು ಸಾಕು. ಮತ್ತು ಇದು ಸೋಯಾಬೀನ್ ಉಂಟನ, ಸೋಯಾ ಫ್ರೈ ಮಾಡಿದ್ದು ಇದರಲ್ಲಿ ಹಾಕೊಂಡು, ನಾನು ಇದರಲ್ಲಿ ಉಪ್ಪು ಹಾಕಿದ್ದು. ಸೆಕೆಂಡ್ ಟೈಮ್ ಸಹ ಮಸಾಲಲ್ಲಿ ಸಹ ಸ್ವಲ್ಪ ಉಪ್ಪು ಹಾಕಿದ್ದು, ಅದಕ್ಕೆ ಉಪ್ಪು ಇದರಲ್ಲಿ ಹಾಕಿ ಅಷ್ಟೇ ಸಾಕಾಗುತ್ತೆ. ಅಷ್ಟು ಸಾಕಾಗ್ತದೆ. ಹೀಗೆ ಸ್ವಲ್ಪ ನೀರು ಉಂಟನ ಮುಚ್ಚಬೇಕು ಮ್ಯಾಮ್, ಸ್ವಲ್ಪ ನೀರು ನಿಲ್ಲಲಿಕ್ಕೆ ಇಲ್ಲ, ಡ್ರೈ ಆಗಬೇಕು, ಸ್ವಲ್ಪ ಡ್ರೈ ಆಗಬೇಕು. ಹಾಂ ಹೌದು. ಅಂದರೆ ಮಸಾಲೆ ಒಟ್ಟಿಗೆ ಅದು ಬೇಯಬೇಕು. ಹಾಂ ಬೇಯಬೇಕು. ಅದರಲ್ಲಿ ತುಂಬ ಮಸಾಲ ಸಹ ಹಾಕ್ಲಿಕ್ಕಿಲ್ಲ ನೋಡಿ, ತುಂಬ ನಾನು ಗ್ರೈಂಡಿಂಗ್ ಮಾಡಿ ಏನು ಮಾಡಿ ಅದು ಹಾಕಿ ಡ್ರೈ ಸಹ ಮಾಡಿ ತಿನ್ಬೇಕು. ನಾನು ಹೇಳಿದ್ದು ಸಾಯಂಕಾಲ ಡ್ರೈ ತಿನ್ನಬೇಕು, ನೀವು ಚಪಾತಿ ಮಸಾಲೆ ಇದಕ್ಕೆಲ್ಲ ಹಾಗೆ ನಾನು ತಿನ್ನಬೇಕು ಅಂತ ಎನಿಸಿದೆ. ಈಗ ನೋಡಿ ಚಿಲ್ಲಿ ಮಾಡಬೇಕು, ಮಸಾಲ ಸಹ ಯಾವ್ದು ಸಹ ನೀವು ಮಾಡಿ ತಿಂತೀವಿ, ಇದಕ್ಕೆಲ್ಲ ಸಾಸ್ ಏನೂ ಇಲ್ಲ. ಇದರಲ್ಲಿ ಖಾಲಿ ಒಂದೇ ಲಿಂಬು ಹಾಕಿ ತಿನ್ನಬೇಕು ಮ್ಯಾಮ್. ಸಿಂಪಲ್ ರೆಸಿಪಿ ತುಂಬ. ನಾನು ಸಹ ಇಲ್ಲಿ ಬಂದು ತುಂಬ ಕಲ್ತಿದ್ದು, ನಿಮ್ಮದು ತರಕಾರಿ ಮತ್ತು ಮೀನು ಪದಾರ್ಥ ಅಲ್ಲಿ ಎಲ್ಲ ಸ್ವಲ್ಪ ಬರ್ತಾರೆ ಈಗ. ವೆರಿ ನೈಸ್. ಯಾಕೆ ಕೆಳಗೆ ಆಗ್ತದೆ. ಇದು ಆಯಿತು ನೋಡಿ, ಕರೆಕ್ಟ್ ಆಯಿತು ನೋಡಿ. ಮಸಾಲ ಸಹ ಎಲ್ಲ ಮಸಾಲೆ ಎಲ್ಲ ಅದಕ್ಕೆ ಮಿಕ್ಸ್ ಆಗಬೇಕು, ನೀರೆಲ್ಲ ಆವಿಯಾಗಿ ಡ್ರೈ ಬರಬೇಕು ಮ್ಯಾಮ್. ಇದು ಫುಲ್ಲು ಮೆಲ್ಟ್, ಟೊಮಾಟೊ ಎಂತ ಎಷ್ಟು ಮೆಲ್ಟ್ ಮಾಡಲಿಕ್ಕೆ ಇಲ್ಲ ಮ್ಯಾಮ್. ಚಿಲ್ಲಿ ಸಹ ಪೂರ್ತಿ ಮ್ಯಾಶ್ ಆಗಬೇಕು, ಮ್ಯಾಶ್ ಮಾಡಲಿಕ್ಕಿಲ್ಲ. ಇದು ಮ್ಯಾಮ್ ಆಯಿತು, ರೆಡಿ ಆಯಿತು. ರೆಡಿ, ಈಗ ಬಂದ್ ಮಾಡಿ. ಹಾಂ, ಅರೆ ವಾ, ಜಟ್ಪಟ್ ಇದಕ್ಕೆ ರೆಡಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೂರು,
ಮತ್ತೆ ಸ್ವಲ್ಪ ಲಿಂಬು ಮ್ಯಾಮ್. ಈಗ ನಮ್ಮದು ಸೋಯಾಬೀನ್ ಚಿಲ್ಲಿ ತಯಾರಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಸೂಪರ್. ಸೊ ಬಿಸಿ ಬಿಸಿ ಆದಂಥ ಸೋಯಾ ಚಂಕ್ಸ್ ಚಿಲ್ಲಿ ತಯಾರಾಗಿದೆ. ಸೊ ಯೂಶ್ವಲಿ ಏನಾದರೂ ಚಿಲ್ಲಿ ಮಾಡಬೇಕು ಅಂತ ಹೇಳಿದರೆ ಸಾಸಸ್ ಎಲ್ಲ ಬೇಕು, ಇದಕ್ಕೇನು ಬೇಡ, ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಮಾಡುವಂಥ ಒಂದು ರೆಸಿಪಿ ಸಂಜೆಗೆ. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಸೋಯಾಬೀನ್ ಚಿಲ್ಲಿ ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ನೆನೆಸಿದ ಸೋಯಾ ಚಂಕ್ಸ್ ಅನ್ನು ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಸೇರಿಸಿ ಹುರಿದಿಟ್ಟುಕೊಳ್ಳಿ. ನಂತರ ಅದೇ ಎಣ್ಣೆಯಲ್ಲಿ ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಅರಿಶಿನ ಪುಡಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಟೊಮ್ಯಾಟೊ, ಮೆಣಸಿನ ಪುಡಿ, ಹಸಿಮೆಣಸು, ಚಿಕನ್ ಮಸಾಲಾ ಪುಡಿ ಹಾಕಿ ಹುರಿದು ಸ್ವಲ್ಪ ನೀರು ಹಾಕಿ ಬೇಯಿಸಿ. ಮಸಾಲೆ ಬೆಂದ ನಂತರ ಹುರಿದಿಟ್ಟ ಸೋಯಾ ಚಂಕ್ಸ್ ಹಾಕಿ ಬೆರೆಸಿಕೊಂಡು 1-2 ನಿಮಿಷ ಬೇಯಿಸಿ. ನೀರು ಆವಿ ಆಗುವವರೆಗೂ ಬೇಯಿಸಿಕೊಳ್ಳಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿ ಸರ್ವ್ ಮಾಡಿ ರುಚಿಕರವಾದ ಸೋಯಾಬೀನ್ ಚಿಲ್ಲಿ. ಎಸ್ ಮೇಡಮ್. ಸೊ ಫಸ್ಟ್ ಯಾವುದು ನೋಡುವ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ, ಬಟ್ ಸ್ವೀಟ್ ಯಾವಾಗಲೂ ಆಮೇಲೆ. ಸೊ ಖಾರ ಇದು ಟೇಸ್ಟ್ ಮಾಡೋದು, ಅದು ಫಸ್ಟ್ ಟೇಸ್ಟ್ ಮಾಡಿ. ಸೊ ಈವ್ನಿಂಗ್ ಸ್ನ್ಯಾಕ್ ಅಲ್ವಾ? ಹೌದು ಮ್ಯಾಮ್. ಇನ್ನೂ ಸ್ವಲ್ಪ ಡ್ರೈ ಮಾಡ್ಕೊಳ್ಬೋದು, ಆದರೆ ತುಂಬ ಡ್ರೈ ಆದರೂ ಸೋಯಾ ಚಂಕ್ಸ್ ಅಷ್ಟು ಖುಷಿ ಆಗಲ್ಲ. ಬಟ್ ಇದು ಕರೆಕ್ಟಾಗಿದೆ. ಈವ್ನಿಂಗ್ಗೆ ಜಟ್ಪಟ್ ಅಂತ ಸ್ವಲ್ಪ ಹೊತ್ತು ಅದನ್ನು ಸೋಕ್ ಮಾಡಿದರೆ ಆಯ್ತು ಅಷ್ಟೇ. ಸ್ವಲ್ಪ ಸಿಂಪಲ್ ಇಂಗ್ರೀಡಿಯೆಂಟ್, ಆರಾಮ್ಸೆ ಮಾಡ್ಕೊಳ್ಬೋದು. ವಂಡರ್ಫುಲ್, ಸೂಪರ್ಬ್ ಆಗಿದೆ ಮೇಡಮ್. ಈಸಿಯಲ್ಲಿ ಏನಾದರೂ ಕ್ರೇವಿಂಗ್ ಇರುತ್ತಲ್ವ ಈವ್ನಿಂಗ್ ಟೈಮಲ್ಲಿ ಹೊರಗಡೆ ಹೋಗಿ ಏನಾದರೂ ತಿನ್ನೋಣ, ಚಿಲ್ಲಿ ತಿನ್ನೋಣ, ಮಂಚೂರಿ ತಿನ್ನೋಣ ಅಂತ, ಇದು ಬೆಸ್ಟ್ ಇದೆ. ಸೂಪರ್. ಥ್ಯಾಂಕ್ ಯು ಮ್ಯಾಮ್. ಇದು ಟೇಸ್ಟ್ ನೋಡುವ. ಇದು ರಸಗುಲ್ಲ ಟೇಸ್ಟ್ ನೋಡಿ, ತುಂಬ ಡಿಫ್ರೆಂಟ್. ಇದು ಪೂರ್ತಿ ಹೀಗೆಯಾ? ತಗೊಳ್ಳಿ ಮ್ಯಾಮ್. ಫಸ್ಟ್ ನೀವು ತಿನ್ನಿ ಮ್ಯಾಮ್, ನಾನು ತಿಂತೇನೆ. ನಾಟ್ ಬ್ಯಾಡ್. ಪನ್ನೀರ್ದು ಅದ್ರದ್ದು ಒಂದು ಬೇರೆನೇ ಟೆಕ್ಸ್ಚರ್, ಇದರ ಒಂದು ಬೇರೆನೇ ಟೆಕ್ಸ್ಚರ್. ಬಟ್ ಇನ್ನು ನಮಗೆ ನಾನು ಆಗಲೇ ಹೇಳಿದೆ, ಇದೂ ಕೂಡ ಒಂದು ಕ್ರೇವಿಂಗ್ ಅಂತ ಅನಿಸಿದಾಗ ಇಮಿಡಿಯೇಟ್ ಆಗಿ ಮಾಡ್ಕೊಳ್ಬೋದು. ಸೊ ಪನ್ನೀರ್ ಇಲ್ಲ ಮನೆಯಲ್ಲಿ, ನಮಗೆ ರಸಗುಲ್ಲ ತಿನ್ನಬೇಕು, ರಸಮಲಾಯಿ ತಿನ್ನಬೇಕು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ. ವಂಡರ್ಫುಲ್, ಸೂಪರ್, ತುಂಬ ಚೆನ್ನಾಗಿದೆ ಮೇಡಮ್. ಸೊ ಎರಡೂ ಕೂಡ ಒಡಿಸ್ಸಾ ಸ್ಪೆಷಲ್ ನಮಗೆ ಹೇಳ್ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. ಜಟ್ಪಟ್ ಅಂತ ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ಸ್ಪೆಷಲ್ ರೆಸಿಪೀಸ್ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಟ್ರಿ. ಥ್ಯಾಂಕ್ ಯು. ಸೊ ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಿ, ಅದಕ್ಕೋಸ್ಕರ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಡಿಫ್ರೆಂಟ್ ಮಸಾಲಾಸ್ ಇದೆ. ಸೊ ಇನ್ನೂ ಜಟ್ಪಟ್ ನಿಮ್ಮ ಕೆಲಸ ಬೇಗ ಆಗಬೇಕು ಅಂತ ಹೇಳಿದ್ರೆ ಬೆಸ್ಟ್ ಮಸಾಲಾಸ್ ಇದೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಒಡಿಸ್ಸಾ ಸ್ಪೆಷಲ್ 2 ರೆಸಿಪಿ. ಸೊ ರಸಗುಲ್ಲ ನಮಗೂ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.